ಇಂಡಿಯನ್ ಕಸ್ಟಮ್ಸ್ ಮಂಗಳೂರು ಕಮಿಷನರೇಟ್ ಪ್ರಸ್ತುತಪಡಿಸುವ ಮಂಗಳೂರು ಸಿಟಿ ಕಾರ್ಪೊರೇಷನ್ ಪೌರ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ ಮತ್ತು ಮಾಹಿತಿ ಶಿಬಿರವು ಜುವೆಲ್ಸ್ ಗ್ರೂಪ್ ಇಂಡಿಯಾನಾ ಕ್ಯಾನ್ಸರ್ ಸೆಂಟರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಹಭಾಗಿತ್ವದಲ್ಲಿ ಮಂಗಳೂರಿನ ನಂತೂರು ಪದುವ ಸಿಒಡಿಸಿ ಕಟ್ಟಡ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಇಂಡಿಯನ್ ಕಸ್ಟಮ್ಸ್ ಮಂಗಳೂರು ವಿಭಾಗದ ಕಮಿಷನರ್ ವಿನಿತಾ ಶೇಖರ್ ಐಎಎಸ್, ಜುವೆಲ್ಸ್ ಗ್ರೂಪ್ನ ಸದಸ್ಯ ಪ್ರಕಾಶ್ ಪಾಂಡೇಶ್ವರ, ವೆನ್ಲಾಕ್ ಆಸ್ಪತ್ರೆಯ ಚೀಫ್ ಡೆಂಟಲ್ ಹೆಲ್ತ್ ಆಫೀಸರ್ ಡಾಕ್ಟರ್ ಮುಷಾಕಿರ್ ಹುಸೇನ್, ಜೆಸಿ ಆರ್ಯ, ಅಹಮದಾಬಾದ್ ಗೈನಕಾಲಜಿಕಲ್ ಆಂಕಾಲಜಿ ಡಾಕ್ಟರ್ ಸಂಗೀತಾ, ಇಂಡಿಯಾನಾ ಆಸ್ಪತ್ರೆಯ ಗೈನಕಾಲಜಿಸ್ಟ್ ಡಾಕ್ಟರ್ ಜಲ್ಫಿಯಾ, ಮಂಗಳೂರು ಕಸ್ಟಮ್ಸ್ ಕಮಿಷನರೇಟ್ ಸಹಾಯಕ ಆಯುಕ್ತೆ ಶೋಭಾ ಫೆರೇಸ್, ಇಂಡಿಯಾನಾ ಆಸ್ಪತ್ರೆಯ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ರಮನಾಥ ಶೆಣೈಕೆ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಕಸ್ಟಮ್ಸ್ ಸಹಾಯಕ ಆಯುಕ್ತ ಜಿಎಂ ರಮೇಶ್ ಚಂದ್ರ, ಜುವೆಲ್ ಗ್ರೂಪ್ ಸದಸ್ಯರಾದ ಒಲಿವೀರಾ ಕೋಡ್ರಸ್, ಫ್ಲೋರಿನ್ ಸಲ್ಡಾನಾ ಮತ್ತಿತರರು ಉಪಸ್ಥಿತರಿದ್ದರು. What activities we should do in Swachhata program, and there was one of the program was to felicitate the sanitation workers. Yes. So then we realized that just giving them some prizes or like felicitating. Yes. I think we thought we'll go for some other innovative idea, and we realized that getting them screened or tested for such to encourage them. Such test is better because nobody gets themselves screened for cancer or anything. Yes. So I think this was an innovative idea. And it's a really challenging one to bring them. To bring them here. That's why people have taken very good initiative to So give them some gift and all. My staff was like really. They are very much helpful. Yes. Together the whole thing. From and last thank 15 you days so they are much. working so hard for that. I really thank you all to Jewel Group to help us to put this thing together. Yes, So thank you so much.